ಮುಡಿಪುವಿನಲ್ಲಿ ನಡೀತಾ ಇದ್ದ ಅಕ್ರಮ ಗಣಿಗಾರಿಕೆಗೆ ಸಹಾಯಕ ಆಯುಕ್ತರು ದಾಳಿ ನಡೆಸಿದ್ದಾರೆ. ಆದರೆ ಆ ದಾಳಿಯಲ್ಲಿ ಅನೇಕ ಬಡಪಾಯಿಗಳು ಬಲಿಪಶುಗಳಾಗಿದ್ದಾರೆ. ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಲಾರಿಗಳನ್ನ ವಶಕ್ಕೆ ಪಡೆದು ನ್ಯಾಯಾಲಯದಲ್ಲಿ ಎಂಡಿಆರ್ ಆಕ್ಟ್ನ ಪ್ರಕಾರ ಜಿಲ್ಲಾಡಳಿತ ಮತ್ತು ಗಣಿ ಇಲಾಖೆಯವರು ದೂರು ನೀಡಿದ್ದಾರೆ. ಇದೀಗ ನ್ಯಾಯಾಲಯದಿಂದ ಸಮನ್ಸ್ ಬಂದಿದ್ದು ನನಗೆ ಮಾಧ್ಯಮದ ಮೂಲಕ ನ್ಯಾಯ ಕೊಡಿಸಬೇಕಿದೆ ಅಂತ ಜಗದೀಶ್ ಆಳ್ವ ಹೇಳಿದ್ದಾರೆ. ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದ್ರು. ಮುಡಿಪುವಿನಲ್ಲಿ ಅಕ್ರಮ ಗಣಿಗಾರಿಕೆಗೆ ಸಹಾಯಕ ಆಯುಕ್ತರು ದಾಳಿ ನಡೆಸಿದ್ದು ಸ್ವಾಗತಾರ್ಹ. ಆದರೆ ಆ ದಾಳಿಯಲ್ಲಿ ಅನೇಕ ಬಡಪಾಯಿಗಳು ಬಲಿಪಶುಗಳಾಗಿದ್ದಾರೆ. ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದ ಲಾರಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದು ಆ ಸಂದರ್ಭ ದಾಖಲೆಗಳನ್ನ ನೀಡಿದ್ರು, ಅದನ್ನ ಪರಿಶೀಲಿಸದೆ ಯಾವುದೋ ಒಂದು ಯಾರ್ಡ್ನಲ್ಲಿ ತಂದು ನಿಲ್ಲಿಸಿದ್ದಾರೆ. ನಾವು ಅದನ್ನೇ ನಂಬಿಕೊಂಡು ಜೀವನ ಮಾಡುವವರು, ನಮಗೆ 1 ತಿಂಗಳಿನಿಂದ ಯಾವುದೇ ವರಮಾನ ಇಲ್ಲ ಅಂತ ಹೇಳಿದ ಅವರು ಈ ಬಗ್ಗೆ ಸಹಾಯಕ ಆಯುಕ್ತರು ಮತ್ತು ಗಣಿ ಇಲಾಖೆಗೆ ಹೋಗಿ ವಿಚಾರಿಸಿದಾಗ ಅಕ್ರಮ ಗಣಿಗಾರಿಕೆಯ ಮಣ್ಣು ತುಂಬಿಸಿದ್ದ ಲಾರಿಗಳನ್ನು ಹೊರತುಪಡಿಸಿ ಉಳಿದ ವಾಹನಗಳನ್ನ ಬಿಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು. ಆದರೆ ವಶಕ್ಕೆ ಪಡೆದಂತಹ ವಾಹನಗಳನ್ನ ನಮಗೆ ಕೊಟ್ಟಿಲ್ಲ. ಈ ಬಗ್ಗೆ ನ್ಯಾಯಾಲಯದಲ್ಲಿ ಜಿಲ್ಲಾಡಳಿತ ಮತ್ತು ಗಣಿಗಾರಿಕೆಯವರು ಎಂಡಿಆರ್ ಆಕ್ಟ್ನ ಪ್ರಕಾರ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಇದೀಗ ನ್ಯಾಯಾಲಯದಲ್ಲಿ ಸಮನ್ಸ್ ಜಾರಿಯಾಗಿದ್ದು ಈ ಬಗ್ಗೆ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಮಾಧ್ಯಮದ ಮೂಲಕ ಕೇಳಿಕೊಂಡಿದ್ದಾರೆ. ಆ ದಾಳಿಯಲ್ಲಿ ನಾವು ಅನೇಕ ಬಡಪಾಯಿಗಳು ಬಲಿಪಶುಗಳಾಗಿದ್ದೇವೆ. ಮಾರ್ಗದಲ್ಲಿ ಮತ್ತು ಬೇರೆ ಕಡೆ ಕೆಲಸ ಮಾಡುತ್ತಿದ್ದಂಥ ಲಾರಿಗಳು, ಸಂಚರಿಸುವ ಲಾರಿಗಳನ್ನೆಲ್ಲ ವಶಕ್ಕೆ ಪಡೆದು ಆ ಸಮಯದಲ್ಲಿ ನಾವು ಯಾವುದೇ ದಾಖಲೆಗಳನ್ನು ನೀಡಿದರೂ ಕೂಡ ಅವರು ಸ್ವೀಕರಿಸಲಿಲ್ಲ. ನಾವು ಅದನ್ನೇ ನಂಬಿಕೊಂಡು ಜೀವನ ಮಾಡುವವರು, ನಮಗೆ 1 ತಿಂಗಳಿನಿಂದ ಯಾವುದೇ ಅದರಿಂದ ವರಮಾನ ಕೂಡ ಎಲ್ಲ ಹಾಗೆಯೇ ನಿಂತಿದೆ. ನಾವು ಸಹಾಯಕ ಆಯುಕ್ತರು ಹಾಗೂ ಗಣಿ ಇಲಾಖೆಗೆ ಹೋಗಿ ವಿಚಾರಿಸಿದಾಗ ಮಣ್ಣಿನ ಹೊರತು ಅಕ್ರಮ ಗಣಿಗಾರಿಕೆ ಮಣ್ಣು ಹೋಗ್ತಾ ಇದೆಯಲ್ಲ, ಆ ಗಾಡಿಯನ್ನು ಬಿಟ್ಟು ಉಳಿದ ಗಾಡಿಗಳನ್ನು ನಾವು ಬಿಡ್ತೇವೆ ಅಂತ ನಮಗೆ ತುಂಬ ಭರವಸೆಯನ್ನು ನೀಡಿ ಮೊನ್ನೆ ತಾನೇ ಮಾನ್ಯ ನ್ಯಾಯಾಲಯದಲ್ಲಿ ಜಿಲ್ಲಾಡಳಿತ ಮತ್ತು ಗಣಿಗಾರಿಕೆಯವರು ಎಂಡಿಆರ್ ಆ್ಯಕ್ಟ್ನ ಪ್ರಕಾರ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲಿಸ್ತಾರೆ. ಅದರ ಬಗ್ಗೆ ನಮಗೆ ಈಗಾಗಲೇ ಸಮನ್ಸ್ ಬಂದಿದೆ. ಆದ್ದರಿಂದ ನಮಗೆ ಈಗ ನ್ಯಾಯ ಕೊಡುವವರು ಯಾರು ಅಂತ ಹೇಳಿದರೆ ನಿಜವಾಗಿ ನೀವು ಪತ್ರಿಕಾ ಮಾಧ್ಯಮದವರು ನಮ್ಮ ಹೊಟ್ಟೆಪಾಡಿಗೆ ನಾವು ಮಾಡುವಂಥ ಈ ವ್ಯಾಪಾರದಲ್ಲಿ ನಮಗೆ ನ್ಯಾಯವನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಲಾರಿ ಮಾಲಕರಾದ ವಿಕ್ಟರ್ ಡಿಸೋಜಾ, ಮಜೀದ್, ಕುഞ്ഞಿ ಮತ್ತಿತರರು ಉಪಸ್ಥಿತರಿದ್ದರು.